ತಾಯಿಯವರು ನಮ್ಮ ಮಿಸ್ಸಿಂಗ್ ಆಗಿ ಸುಮಾರು ಒಂದು 14 ವರ್ಷ ಆಗಿದೆ. ಆವಾಗಿಂದ ಸ್ವಲ್ಪ ಹುಡುಕಾಡ್ತಿದ್ದೀವಿ ನಾವು ಯುವತಿಯಾಗಿ 14 ವರ್ಷದ ಬಳಿಕ ತಾಯಿಯೊಬ್ಬಳು ತನ್ನ ಮಗನ ಹಾಗೂ ಆತನ ಕುಟುಂಬದ ಜೊತೆ ಸೇರಿದ್ದಾಳೆ. ಈ ಘಟನೆಗೆ ಮಂಗಳೂರಿನ ವೈಟ್ ಹೌಸ್ ಸಂಸ್ಥೆ ಸಾಕ್ಷಿಯಾಗಿದ್ದು ತಾಯಿ ಹಾಗೂ ಮಗನನ್ನ ಒಂದು ಮಾಡಿದೆ. 2009ರಲ್ಲಿ ಮಂಗಳೂರಿನ ಹೊಯ್ಗೆ ಬಜಾರ್ ಬಳಿ ದಿಕ್ಕು ದೆಸೆ ಇಲ್ಲದೆ ಕಾಣಸಿಕ್ಕ ಫರ್ಜಾನಾ ಎಂಬಾಕೆಗೆ ವೈಟ್ ಹೌಸ್ ಸಂಸ್ಥೆ ಆಶ್ರಯ ನೀಡಿ ಚಿಕಿತ್ಸೆ ನೀಡಿತು. ಮಾನಸಿಕವಾಗಿ ಎಲ್ಲವನ್ನೂ ಮರೆತಿದ್ದ ಫರ್ಜಾನಾಳಿಂದ ಆಕೆ ಎಲ್ಲಿಯವಳು ಅನ್ನೋ ವಿಚಾರವೂ ವೈಟ್ ಹೌಸ್ ಸಂಸ್ಥೆಗೆ ಗೊತ್ತಾಗಿರಲಿಲ್ಲ. ಹೀಗಾಗಿ ಕಳೆದ 14 ವರ್ಷಗಳಿಂದ ಮಂಗಳೂರಿನಲ್ಲೇ ಇದ್ದ ಫರ್ಜಾನಾಳನ್ನ ಹುಡುಕಿಕೊಂಡು ಆಕೆಯ ಮಗ ಬಂದಿದ್ದಾನೆ. ಮದ್ದೂರಿನ ಓರ್ವರ ಮೂಲಕ ತಾಯಿ ವೈಟ್ ಹೌಸ್ ಸಂಸ್ಥೆಯಲ್ಲಿರುವ ವಿಚಾರ ತಿಳಿದ ಪುತ್ರ ಆಸಿಫ್ ತಾಯಿಯನ್ನ ಕರೆದುಕೊಂಡು ಹೋಗಲು ಬಂದಿದ್ದಾನೆ. ಈ ವೇಳೆ ಆಕೆಯ ಹಿನ್ನೆಲೆ ಗೊತ್ತಾಗಿದ್ದು ಸಾಂಸ್ಕಾರಿಕವಾಗಿ ಆದ ಗಲಾಟೆಯಿಂದ ಆಕೆ ಮಾನಸಿಕ ಅಸ್ವಸ್ಥಳಾಗಿದ್ದಳು ಎಂಬ ವಿಚಾರ ತಿಳಿದಿದೆ. ಉದ್ಯಮಿಯೊಬ್ಬನ 2ನೇ ಹೆಂಡತಿಯಾಗಿ ಚೆನ್ನಾಗಿಯೇ ಇದ್ದ ಕುಟುಂಬ ಪತಿಯ ಕುಡಿತದ ಚಟದಿಂದ ಬೀದಿ ಪಾಲಾಗಿತ್ತು. ಕುಡಿತದ ಚಟದಿಂದಾಗಿ ಪತ್ನಿಯನ್ನು ಮಕ್ಕಳ ಸಹಿತ ಮನೆಯಿಂದ ಹೊರಹಾಕಿದ್ದ ಪತಿ ಅದೇ ಚಟದಿಂದ ಇಹಲೋಕ ಸೇರಿಕೊಂಡಿದ್ದ. ಇತ್ತ ಬೀದಿಗೆ ಬಿದ್ದಿದ್ದ ಒಂದು ಹೆಣ್ಣು ಹಾಗೂ ಒಂದು ಗಂಡು ಮಕ್ಕಳು ಯಾರದ್ದೋ ಮನೆಯಲ್ಲಿ ಬೆಳೆದರೆ ಫರ್ಜಾನಾ ಮಾನಸಿಕ ಅಸ್ವಸ್ಥೆಯಾಗಿ ಬೀದಿ ಬೀದಿ ಅಲೆದು ಮಂಗಳೂರು ತಲುಪಿದಳು. ಬೆಳೆದು ನಿಂತ ಮಕ್ಕಳು ತಮ್ಮ ತಾಯಿಗಾಗಿ ಅನೇಕ ಕಡೆ ಹುಡುಕಾಡಿದ್ದು ಇದೀಗ ಆಕೆ ಮಂಗಳೂರಿನಲ್ಲಿದ್ದಾಳೆ ಎಂಬ ವಿಚಾರ ಗೊತ್ತಾಯಿತು. 14 ವರ್ಷ ವೈಟ್ ಹೌಸ್ ಸಂಸ್ಥೆಯಲ್ಲಿ ಆಶ್ರಯ ಪಡೆದಿದ್ದ ಫರ್ಜಾನಾ ತನ್ನ ಮಗ ಹಾಗೂ ಆತನ ಕುಟುಂಬದ ಜೊತೆ ಮದ್ದೂರಿನತ್ತ ಪ್ರಯಾಣ ಬೆಳೆಸಿದ್ದಾಳೆ. ಇನ್ನಾದರೂ ಆಕೆಯ ಜೀವನ ಸಂತೋಷವಾಗಿರಲಿ ಅಂತ ವೈಟ್ ಹೌಸ್ ಸಂಸ್ಥೆಯವರು ಶುಭ ಹಾರೈಸಿ ಬೀಳ್ಕೊಟ್ಟಿದ್ದಾರೆ. ಮಗ ಹುಡುಕಿ ನಾನು ತುಂಬ ಪ್ರೇಯರ್ ಮಾಡಿದ್ದೇನೆ, ತಾಯಿ ಬೇಕು ತಾಯಿ ಬೇಕು ತಾಯಿ ಬೇಕು. ಹಾಗೇ ಅಂಗಡಿಗೆ ಹೋಗುವಾಗ ಅವರಿಗೆ ಗೊತ್ತಾಯಿತು, ಅಲ್ಲಿ ಇದು ಅವರು ಚೀಟಿ ಕೊಟ್ಟಿದ್ದರು, ಅದು ನನ್ನ ತಾಯಿಯೊಂದು ಈಗ ಬಂದಿದ್ದಾರೆ, ತುಂಬ ಖುಷಿಯಲ್ಲಿ ಬಂದಿದ್ದಾರೆ. ಮತ್ತು ಮಗಳು ಸಹ ಬಂದಿದ್ದಾರೆ, ಅಳಿಯ ಬಂದಿದ್ದಾನೆ, ಅವರಿಗೆ 2 ಮಕ್ಕಳು. ಹಾಗೆ ಇವತ್ತು ಖುಷಿಯಲ್ಲಿ ಅವ್ರು ತಗೊಂಡು ಹೋಗ್ತಾರೆ. ನಮಗೆ ಸಹ ತುಂಬ ಖುಷಿ ಫರ್ಜಾನಾಗೆ ಮನೆ ಸಿಕ್ಕಿದ್ದೆಂದು. ನಾವು ಈಗ ಒಂದು 6-7 ವರ್ಷದಿಂದ ತುಂಬ ಹುಡುಕ್ತಿದ್ದೀವಿ ಅವರಿಗೆ. ಈಗ ನಮಗೆ ಇಲ್ಲಿಂದ ಆಶ್ರಮದಿಂದ ಒಬ್ಬರು ಅಲ್ಲಿ ನಮ್ಮ ಮದ್ದೂರು ಮಿಸ್ಸಿಂಗ್ ಆಗಿ ಎಲ್ಲಿದ್ದರು, ಅವ್ರ ಪತೆಯಿಂದ ನಮಗೆ ಇವ್ರು ಸಿಕ್ಕಿದ್ರು. ನಂಬರ್ ಇವರು ಆಶ್ರಮ ಅವರು ನಂಬರ್ ಕೊಟ್ಟಿದ್ದರು, ಅಲ್ಲಿ ಅವ್ರ ನಂಬರ್ ತಂದು ಕೊಟ್ಟರು. ಅಲ್ಲಿ ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಇಲ್ಲಿ ಬಂದ್ವಿ ನಾವು. ಏನಿಸ್ತಿದೆ ಇಷ್ಟು ವರ್ಷದಿಂದ ಇರಲಿಲ್ಲ? ತುಂಬ ಖುಷಿ ಆಗ್ತಿದೆ ಸರ್, ಈಗ ಸಿಕ್ಕಿದ್ದು. ಅಷ್ಟು ವರ್ಷದಿಂದ ಇರಲಿಲ್ಲ, ಈಗ ಸಿಕ್ಕವ್ರೆ, ತುಂಬ ಖುಷಿ ಆಗ್ತಿದೆ.